ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನೀವು ನೋಡ್ತಾ ಇದ್ದೀರಾ ದೀಪಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ಬ್ಲಾಗ್ ಇವತ್ತು ನಾನು ನಿಮ್ಮ ಜೊತೆ ಏನು ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಮನೆಯಲ್ಲೇ ವೈನನ್ನು ಯಾವ ರೀತಿ ತಯಾರಿಸ್ಕೊಳ್ಬೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಎಸ್ ಹೌದು ಯಾವ ರೀತಿ ಅಂತ ನೀವು ಕೂಡ ಎಕ್ಸೈಟ್ ಆಗಿರ್ಬೋದು ಖಂಡಿತವಾಗ್ಲೂ ಇವತ್ತು ನಾನು ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ವೈನ್ ನಮ್ಮ ದೇಹಕ್ಕೆ ತುಂಬಾನೇ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ವೈನಿಂದ ಹಲವಾರು ಲಾಭಗಳಿವೆ ನಮ್ಮ ಆರೋಗ್ಯಕ್ಕೆ ಹಾಗೆ ಇದನ್ನ ಫೇಸ್ ಮಾಸ್ಕ್ ಆಗಿ ಕೂಡ ಇದನ್ನ ಉಪಯೋಗಿಸ್ತಾರೆ ನಾನು ವೈನ್ ನ ಯಾವ ರೀತಿ ನಾವು ತಯಾರಿಸ್ಕೊಳ್ಬಹುದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇನ್ನು ಮುಂದಕ್ಕೆ ಅದರಿಂದ ಏನು ಉಪಯೋಗಗಳಿವೆ ಮತ್ತೆ ನಮ್ಮ ಮುಖಕ್ಕೆ ಇದನ್ನ ಯಾವ ರೀತಿ ಅಪ್ಲೈ ಮಾಡ್ಕೊಳ್ಳೋದು ಅಪ್ಲೈ ಮಾಡೋದ್ರಿಂದ ನಮ್ಮ ಮುಖಕ್ಕೆ ಏನೇನು ಲಾಭಗಳಿವೆ ಅನ್ನೋದನ್ನ ನಾನು ಮುಂದಕ್ಕೆ ವಿಡಿಯೋಗಳನ್ನ ಮಾಡ್ತಾ ಹೋಗ್ತೀನಿ ಇದೇ ವಿಡಿಯೋದಲ್ಲಿ ಹೇಳ್ತಾ ಹೋದ್ರೆ ವಿಡಿಯೋನು ತುಂಬಾ ಉದ್ದ ಆಗುತ್ತೆ ಅದಕ್ಕೋಸ್ಕರ ನಾನು ಇದನ್ನ ಸಪ್ರೇಟ್ ವಿಡಿಯೋ ಆಗಿ ಮಾಡ್ತೀನಿ ಬಟ್ ಇವತ್ತು ನಾನು ವೈನ್ ನ ಯಾವ ರೀತಿ ನಾವು ಮನೆಯಲ್ಲಿ ತಯಾರಿಸ್ಕೊಳ್ಬಹುದು ಅನ್ನೋದನ್ನ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಡೈಲಿ 1 ಗ್ಲಾಸ್ ವೈನ್ ಕುಡಿಯೋದ್ರಿಂದ ನಮ್ಮ ಗ್ಲಾಮರ್ ಕೂಡ ತುಂಬಾ ಹೆಚ್ಚಾಗುತ್ತೆ ತುಂಬಾ ಫೇರ್ ಆಗಿ ತುಂಬಾ ಲುಕ್ ಆಗಿ ನಾವು ಕಾಣಿಸ್ತೀವಿ ಮತ್ತೆ ಇನ್ಯಾಕೆ ತಡ ಮಾಡೋದು ಅದನ್ನ ಯಾವ ರೀತಿ ಮಾಡೋದು ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅನ್ನೋದನ್ನ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡ್ಕೊಂಡ್ ಬರೋಣ ಬನ್ನಿ ಇಲ್ಲಿ ವೈನ್ ಮಾಡ್ಕೊಳ್ಳೋದಕ್ಕೆ 7 ರಿಂದ 8 kg ಆಗುವಷ್ಟು ದ್ರಾಕ್ಷಿ ತಗೊಂಡಿದ್ದೀನಿ ಇದನ್ನ ಇವಾಗ ತೊಳ್ಕೊಳ್ಬೇಕು ಹಾಗೆ 4 ರಿಂದ 5 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪು ತಗೊಂಡಿದ್ದೀನಿ ನಾನಿಲ್ಲಿ ಉಪ್ಪು ನೀರಲ್ಲಿ ಹಾಕಿ ಇದನ್ನ ಚೆನ್ನಾಗಿ ತೊಳ್ಕೊಳ್ಬೇಕು ಕೆಮಿಕಲ್ ಎಲ್ಲ ಇದ್ರೆ ಕ್ಲೀನ್ ಆಗಿ ಹೋಗುತ್ತೆ 1-2 ರಿಂದ 3 ಸಲ ಇದನ್ನ ಇವಾಗ ವಾಶ್ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಬಕೆಟ್ ಅಲ್ಲಿ ನೀರು ತಗೊಂಡಿದ್ದೀನಿ ಇದಕ್ಕೆ ಇವಾಗ ಉಪ್ಪು ಹಾಕೋತಾ ಇದ್ದೀನಿ ಉಪ್ಪನ್ನ ಚೆನ್ನಾಗಿ ನೀರಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು ಆನಂತರ ದ್ರಾಕ್ಷಿನ ಹಾಕೋತಾ ಇದ್ದೀನಿ ಇದಕ್ಕೆ ನೀಟಾಗಿ ತೊಳ್ಕೊಳ್ಬೇಕು ಜಾಸ್ತಿ ಸ್ಮ್ಯಾಶ್ ಮಾಡಕ್ಕೆ ಹೋಗಬೇಡಿ ನಿಧಾನಕ್ಕೆ ಈ ಥರ ತೊಳ್ಕೊಳ್ಬೇಕು ಕ್ಲೀನಾಗಿ ಎಲ್ಲ ದ್ರಾಕ್ಷಿಗಳನ್ನು ಕೂಡ ಇದೇ ರೀತಿಯಾಗಿ ವಾಶ್ ಮಾಡ್ಕೊಳ್ಬೇಕು ಉಪ್ಪು ಹಾಕೋದ್ರಿಂದ ಏನಾದರೂ ಕೆಮಿಕಲ್ ಎಲ್ಲ ಹಾಕಿದ್ರೆ ನೀಟಾಗಿ ಕ್ಲೀನಾಗಿ ಹೋಗ್ಬಿಡುತ್ತೆ ನೋಡಿ ಈ ಥರ ಕೆಟ್ಟೋಗಿರೋ ದ್ರಾಕ್ಷಿ ಇದ್ದರೆ ಮೇಲ್ಗಡೆ ತೇಲುತ್ತೆ ತೆಗೆದು ಬಿಡಿ ಫ್ರೆಂಡ್ಸ್ ಇದನ್ನು ನಾನು ಒಂದ್ಸಲ ಚೆನ್ನಾಗಿ ತೊಳೆದು ಬಿಟ್ಟು ಇದನ್ನ ನೀರನ್ನ ತೆಗೆದಿದ್ದೀನಿ ಇವಾಗ ಇನ್ನೊಂದ್ಸಲ ಇದನ್ನ ವಾಶ್ ಮಾಡ್ಕೊಳ್ಬೇಕು ಇದೇ ರೀತಿಯಾಗಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು ತುಂಬ ಸ್ಮೂತಾಗಿ ತೊಳ್ಕೊಳ್ಳಿ ಇಲ್ಲಾಂದರೆ ಅದು ಎಲ್ಲ ಕಿತ್ತು ಬಿಡುತ್ತೆ ದ್ರಾಕ್ಷಿ ಅದಕ್ಕೋಸ್ಕರ ಇದಿವಾಗ ಆಯಿತು ಇದರದ್ದು ನೀರು ನಾನು ತೆಗಿತೀನಿ ಮತ್ತೆ ನಾನಿಲ್ಲಿ ದ್ರಾಕ್ಷಿನ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ವೈನ್ ಮಾಡ್ಕೊಳ್ಳೋದಕ್ಕೆ ನಮಗೆ ಏನೇನು ಬೇಕು ಅಂತ ನೋಡ್ಕೊಳ್ಳೋದಾದರೆ ಇಲ್ಲಿ 8 kg ಆಗೋಷ್ಟು ದ್ರಾಕ್ಷಿ ನಾನು ತೊಗೊಂಡಿದ್ದೀನಿ ಅದೇ ರೀತಿಯಾಗಿ 8 kg ದ್ರಾಕ್ಷಿಗೆ ಒಂದು 5 ರಿಂದ 6 kg ಆಗುವಷ್ಟು ಸಕ್ಕರೆ ತೊಗೊಂಡಿದ್ದೀನಿ ನಾನಿಲ್ಲಿ ಅದೇ ರೀತಿಯಾಗಿ ಅರ್ಧ kg ಆಗುವಷ್ಟು ಗೋಧಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ನೀರು ನಾನು ಎಷ್ಟು ಆ್ಯಡ್ ಮಾಡಬೇಕು ಅಂತ ಹೇಳ್ತೀನಿ ಇನ್ನು ಇದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ನಾನಿಲ್ಲಿ ಈ ಥರ ಒಂದು ಡಬ್ಬ ತೊಗೊಂಡಿದ್ದೀನಿ ಇದಕ್ಕೆ ಇವಾಗ ಗ್ರೇಪ್ಸ್ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ದ್ರಾಕ್ಷಿ ಹಾಕಿದ್ಮೇಲೆ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕೊಳ್ಳಿ ಸಕ್ಕರೆ ತುಂಬ ಕಡಿಮೆ ಹಾಕಿದ್ರೂ ಕೂಡ ದ್ರಾಕ್ಷಿ ಹುಳಿ ಇರೋದ್ರಿಂದ ವೈನ್ ತುಂಬ ಹುಳಿಯಾಗಿ ಬರುತ್ತೆ ಅದಕ್ಕೋಸ್ಕರ ಆನಂತರ ಮತ್ತೆ ದ್ರಾಕ್ಷಿ ಹಾಕ್ಕೊಳ್ಬೇಕು ಇವಾಗ ಸಕ್ಕರೆ ಹಾಕೋತಾ ಇದ್ದೀನಿ ಗಾಜಿನ ಬಾಟ್ಲ್ ಇದ್ದರೆ ಗಾಜಿನ ಬಾಟ್ಲಲ್ಲಿ ಮಾಡಿಕೊಂಡ್ರೆ ಆಗುತ್ತೆ ನೀವು ನಾನು ಇಲ್ಲಿ ದ್ರಾಕ್ಷಿ ತುಂಬ ತೊಗೊಂಡಿದ್ದೀನಿ
ಅದಕ್ಕೋಸ್ಕರ ನಾನು ಈ ಡಬ್ಬದಲ್ಲೇ ಮಾಡ್ತಾಯಿದ್ದೀನಿ. ಸ್ವಲ್ಪ ಮಾಡೋರಾದರೆ ಗಾಜಿನ ಡಬ್ಬದಲ್ಲಿ ಕೂಡ ನೀವು ಇದನ್ನು ಮಾಡ್ಕೊಳ್ಬೋದು. ಸ್ವಲ್ಪ ದ್ರಾಕ್ಷಿ ಆದಮೇಲೆ ಸ್ವಲ್ಪ ಸಕ್ಕರೆ ಹಾಗೆ ಹಾಕ್ಕೊಳ್ಬೇಕು. ಫ್ರೆಂಡ್ಸ್, ಉಳಿದಿರೋ ಸಕ್ಕರೆನ ನಾನು ಇದಕ್ಕೆ ಹಾಕೋತಾ ಇದ್ದೀನಿ. ನಾನು ಸ್ವಲ್ಪ ದೊಡ್ಡ ಡಬ್ಬವನ್ನೇ ತೊಗೊಂಡೆ, ಯಾಕಂತ ಹೇಳಿದ್ರೆ ಆ ಡಬ್ಬ ಸ್ವಲ್ಪ ಸಣ್ಣದಾಯಿತು. ಅಂದರೆ ನಾನು ಇಲ್ಲಿ 8 kg ದ್ರಾಕ್ಷಿ ತೊಗೊಂಡಿರೋದ್ರಿಂದ ಸಕ್ಕರೆ ಹಾಕುವಾಗ ಅದು ತುಂಬೋಯಿತು. ಅದಕ್ಕೋಸ್ಕರ ಡಬ್ಬನ ಚೇಂಜ್ ಮಾಡಿಕೊಂಡೆ. ಇನ್ನು ಇದಕ್ಕೆ ಗೋಧಿನ ಹಾಕ್ಕೊಳ್ಬೇಕು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಆನಂತರ ನೀವು ಇದಕ್ಕೆ ಸ್ಟೀಲಿದ್ದು ಸ್ಪೂನೆಲ್ಲ ಏನು ಹಾಕೋಬಾರ್ದು. ಈ ಥರ ವುಡ್ ಸ್ಪೂನ್ ಇದ್ದರೆ ಇದನ್ನೇ ಹಾಕ್ಕೊಳ್ಬೇಕು. ಸ್ಪೂನು ಸ್ಟೀಲಿದೆಲ್ಲ ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಇದನ್ನು ನಾವು 21 ದಿನಗಳ ತನಕ ಇದರಲ್ಲೇ ಇಡಲಿಕ್ಕಿದೆ. ಇನ್ನು ಇದಕ್ಕೆ ನಾನು ನೀರು ಆ್ಯಡ್ ಮಾಡ್ಕೋತೀನಿ. ಮೊದಲು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆನಂತರ ಇದಕ್ಕೆ ನೀರು ಆ್ಯಡ್ ಮಾಡ್ಕೊಳ್ಬೇಕು. ಇನ್ನು ಇದಕ್ಕೆ ನಾನು ನೀರು ಹಾಕೋತೀನಿ. ನೀರು ನಾನಿಲ್ಲಿ 1 ಲೀಟರ್ ತನಕ ಹಾಕ್ಕೊಂಡೆ. ಇದಕ್ಕೆ ಇವಾಗ ಮತ್ತೆ ಹಾಕ್ಕೊಳ್ಬೇಕು. ಇದಕ್ಕೆ ಮತ್ತೆ ನಾನು ನೀರು ಹಾಕೋತಾ ಇದ್ದೀನಿ. ಇಷ್ಟು 1.5 ಲೀಟ್ರ್ ಅಷ್ಟು ನಾನಿಲ್ಲಿ ನೀರು ಹಾಕ್ಕೊಂಡಿದ್ದೀನಿ, ಸಾಕಾಗುತ್ತೆ. ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ. ನೀವು ಜಾಸ್ತಿ ನೀರು ಹಾಕೋದ್ರೆ ಕಲರ್ ಲೈಟ್ ಆಗುತ್ತೆ, ಡಾರ್ಕ್ ರೆಡ್ ವೈನ್ ಬರೋದಿಲ್ಲ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದೇ ಥರ ದ್ರಾಕ್ಷಿ ಎಲ್ಲ ಪುಡಿ ಆಗಬೇಕು ಇದರಲ್ಲಿ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು, ಇದು ಎಲ್ಲ ದ್ರಾಕ್ಷಿ ಇದರಲ್ಲಿ ಪುಡಿ ಆಗಿದೆ. ಒಂದು ವೇಳೆ ಸ್ಪೂನಲ್ಲಿ ಪುಡಿ ಆಗದಿದ್ದರೆ ಈ ಥರ ಕೈಯಲ್ಲಿ ಎಲ್ಲ ಕಿವುಚ್ಬಿಟ್ಟು ಪುಡಿ ಮಾಡ್ಕೊಳ್ಳಿ ನೀಟಾಗಿ. ಇದೀಗ ಕಂಪ್ಲೀಟಾಗಿ ಎಲ್ಲ ದ್ರಾಕ್ಷಿ ಪುಡಿ ಆಗಿದೆ. ಇದನ್ನ ಇವಾಗ ನಾವು ಟೈಟ್ ಇದಕ್ಕೆ ಬಾಯಿ ಮುಚ್ಚಳ ಇಟ್ಟು ಮುಚ್ಚಿಡಬೇಕು. 21 ದಿನ ತನಕ ಇದನ್ನು ಹಾಗೆ ಇಡಬೇಕು. ಮತ್ತು ಪ್ರತಿದಿನ ಇದನ್ನು ಹಿಂಗೆ ತಿರುಗಿಸ್ತಾ ಇರಬೇಕು. ಸ್ಪೂನಲ್ಲಿ ಈ ಥರ ತಿರುಗಿಸ್ತಾ ಇರಬೇಕು. ಆನಂತರ ಅದೇ ರೀತಿಯಾಗಿ ಬಾಯಿ ಮುಚ್ಚಳ ಮುಚ್ಚಿ ಇನ್ನು ಮಾರನೇ ದಿನ ತೆಗೆದು ಇದೇ ರೀತಿ ಪ್ರೋಸೆಸ್ಸನ್ನು ನೀವು 21ನೇ ದಿನ ತನಕ ಇದನ್ನು ಮಾಡಬೇಕು. ಯಾವುದೇ ಕಾರಣಕ್ಕೂ ಸ್ಪೂನ್ ಇದೆಲ್ಲ ಸ್ಟೀಲ್ ಹಾಕಲಿಕ್ಕೆ ಹೋಗಬೇಡಿ. ಈ ಥರ ಉದ್ದುತ್ತೆ ಹಾಕ್ಕೊಳ್ಬೇಕು. ಇನ್ನು ಇದನ್ನು ಬಾಯಿ ಮುಚ್ಚಳ ಮುಚ್ಚಿ ಇಟ್ಬಿಡೋಣ. ಇದನ್ನು ಇನ್ನು ನಾಳೆ ಬೆಳಗ್ಗೆ ತೆಗೆದು ನೋಡಬೇಕು. ನಾಳೆ ಬೆಳಗ್ಗೆ ಇದನ್ನು ಇದೇ ರೀತಿಯಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಹೀಗೆ ಮಿಕ್ಸ್ ಮಾಡ್ತಾ ಇರಬೇಕು. ಆ ನಂತರ ಪ್ರತಿದಿನವೂ ಇದೇ ಪ್ರೋಸೆಸ್ ಮಾಡ್ತಾ ಇರಬೇಕು. ನಾನು ಹೇಳ್ದಂಗೆ ಇದನ್ನು ಇವಾಗ ನಾನು ಮುಚ್ಚಳ ಮುಚ್ಚಿ ಇಡ್ತೀನಿ. 21 ದಿನ ಆದಮೇಲೆ ನಮಗೆ ವೈನ್ ರೆಡಿ ಆಗುತ್ತೆ. ಇದು ಇನ್ನು ನಾಳೆ ಓಪನ್ ಮಾಡಿ ನೋಡೋಣ. ಫ್ರೆಂಡ್ಸ್, ಇದಕ್ಕೇ ನಾನಿವಾಗ ವೈನ್ ಹಾಕ್ತಾಯಿದ್ದೀನಿ. ನೋಡಿ, ಅರ್ಧ ಗ್ಲಾಸ್ ಅಷ್ಟು ನಾನಿಲ್ಲಿ ವೈನ್ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಈಸ್ಟ್ ಇದಕ್ಕೆ ಹಾಕ್ತಾಯಿಲ್ಲ, ಕೆಮಿಕಲ್ ಆಗಿರೋದ್ರಿಂದ ನಾನು ಇದಕ್ಕೆ ಈಸ್ಟ್ ಹಾಕ್ತಾಯಿಲ್ಲ. ಸೊ ನಾನು ಇದಕ್ಕೆ ವೈನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಅರ್ಧ ಗ್ಲಾಸ್ ಅಷ್ಟು ಸಾಕಾಗುತ್ತೆ. ಇದನ್ನೇನು ಕಲಿಸ್ಬೇಕು. ಇದು ನಾನು ನ್ಯಾಚುರಲ್ ಆಗಿ ಮಾಡ್ತಾಯಿದ್ದೀನಿ, ಕೆಮಿಕಲ್ ಏನು ಹಾಕದೆ. ಸ್ಪೂನು ಇದೇ ಉಡ್ಡದೇ ಹಾಕಬೇಕು. ಯಾವುದೇ ಕಾರಣಕ್ಕೂ ಸ್ಟೀಲ್ ಇದು ಸ್ಪೂನ್ ಹಾಕಲಿಕ್ಕೆ
ಹೋಗಬೇಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಸಾಕು. ಇವಾಗ ಫ್ರೆಂಡ್ಸ್, ಇವತ್ತು 2ನೇ ದಿನ ನಾನು ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ನೋಡ್ತಾ ಇರ್ಬೋದು. ನಾವು ನಿನ್ನೆ ಇದಕ್ಕೆ ವೈನ್ ಹಾಕಿದ್ವಿ, ಓಲ್ಡ್ ವೈನ್ ಅದು, ಮತ್ತು ನೀರು 1.5 ಲೀಟ್ರಷ್ಟು ನೀರು ಹಾಕಿದ್ವಿ. ಇವತ್ತು ನಾನು 2 ಲೀಟ್ರಷ್ಟು ಇದಕ್ಕೆ ನೀರು ಹಾಕ್ತಾ ಇದ್ದೀನಿ. ನೀರು ಸ್ವಲ್ಪ ಬೇಕು ಅಂತ ಅನ್ನಿಸ್ತು ನನಗೆ. ಇನ್ನೂ ಇದಕ್ಕೆ ಯಾವುದೇ ಕಾರಣಕ್ಕೂ ನೀರು ಆ್ಯಡ್ ಮಾಡೋಂಗಿಲ್ಲ. ಇಷ್ಟು ಸಾಕು. ಇದನ್ನು ಮಿಕ್ಸ್ ಮಾಡ್ತೀನಿ. ಇವಾಗ ನಾನು ಹೇಳಿದ್ನಲ್ಲ ನಿನ್ನೆನೆ, ಇದೇ ಥರ ಮಿಕ್ಸ್ ಮಾಡಿ ಬಿಡಬೇಕು ಅಂತ. ಈ ಪ್ರೋಸೆಸ್ ದಿನಾನು ಫಾಲೋ ಮಾಡಬೇಕು. ನೋಡಿ, ಇಷ್ಟು ಉಡ್ಡೆ ಸ್ಪೂನ್ ತೊಗೊಳ್ಳಿ, ಸ್ಟೀಲ್ ತೊಗೊಳ್ಬೇಡಿ. ಹೀಗೆ ಕರೆಕ್ಟಾಗಿ ಮಿಕ್ಸ್ ಮಾಡಬೇಕು. ಕಲರ್ ಬಿಟ್ಟಿದೆ, ನೀವು ನೋಡ್ತಾ ಇರ್ಬೋದು, ಗೊತ್ತಾಗ್ತಾ ಇದೆ ಅಂತ ಅನ್ಕೋತೀನಿ. ದಿನಾಲೂ ಇಷ್ಟಿಷ್ಟು ತಿರುಗಿಸ್ತಾ ಇದ್ರೆ ಸಾಕು. 21ನೇ ದಿನ ತನಕ ನಾವು ಇದೇ ಪ್ರೋಸೆಸ್ನ ಫಾಲೋ ಮಾಡಬೇಕು. ಇದು ಇವತ್ತಿಗೆ ಸಾಕು. ಇನ್ನು ನಾಳೆ ಇದೇ ಪ್ರೋಸೆಸ್ನ ನಾವು ಫಾಲೋ ಮಾಡಬೇಕು. ನಾನಿನ್ನು ಇದನ್ನು ಮುಚ್ಚಿ ಇಡ್ತೀನಿ. ಫ್ರೆಂಡ್ಸ್, ಇವತ್ತಿಗೆ ಇದು 15ನೇ ದಿನ ಆಗಿದೆ. ಇವತ್ತು 15ನೇ ದಿನ. ಇವತ್ತು ನಾನು ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ಪ್ರತಿದಿನವೂ ನಾನು ಇದನ್ನು ಓಪನ್ ಮಾಡಿ ನೋಡಿ ಯಾವ ರೀತಿ ಬಂದಿದೆ ಅಂತ. ಓಪನ್ ಮಾಡಿ ಇದೇ ರೀತಿ ಮಾಡ್ತಾ ಇರ್ತೀನಿ. ಪ್ರತಿದಿನವೂ ಇದೇ ಪ್ರೋಸೆಸ್ ಮಾಡಬೇಕಂತ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ. ನೋಡ್ತಾ ಇರ್ಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ದ್ರಾಕ್ಷಿ ಚೆನ್ನಾಗಿ ಕೊಳ್ತೋಗಿದೆ. ಇದು 21ನೇ ದಿನ ತನಕ ಇರಬೇಕಂತ ಹೇಳಿದ್ದೀನಿ. ಇನ್ನೂ ಒಂದು 6 ದಿನ ಇದೆ. ದಿನಾನು ನಾನು ತೋರ್ಸೋಕ್ಕೆ ಹೋಗಲಿಲ್ಲ. ಯಾಕಂತ ಹೇಳಿದ್ರೆ ಅದೇ ಪ್ರೋಸೆಸ್ ಅಲ್ವಾ, ನಿಮಗೂ ಬೋರ್ ಆಗುತ್ತೆ ಮತ್ತು ವಿಡಿಯೋನು ತುಂಬ ಲೆಂದಿ ಆಗುತ್ತೆ ಅಂತ ನಾನು ತೋರ್ಸೋಕ್ಕೆ ಹೋಗಲಿಲ್ಲ. ಇದು 15ನೇ ದಿನ. ನೋಡಿ, ಈ ರೀತಿ ಮಿಕ್ಸ್ ಮಾಡಬೇಕು. ಎಷ್ಟು ಚೆನ್ನಾಗಿ ನೂರೇ ಬರ್ತಾಯಿದೆ, ನೀವು ನೋಡ್ತಾ ಇರ್ಬೋದು. ನಾನು ಮೊದಲೇ ಹೇಳಿದಾಗೆ ಪ್ರತಿದಿನ ನಾನು ಇದೇ ಸ್ಪೂನ್ ಹಾಕ್ತಾಯಿದ್ದೀನಿ. ಸ್ಟೀಲ್ ಇದೇನು ಸ್ಪೂನ್ ಯೂಸ್ ಮಾಡಲಿಲ್ಲ. ಸ್ಪೂನ್ ಯೂಸ್ ಮಾಡಲೂಬಾರ್ದು. ಇದು ಇನ್ನೂ ಸಾಕು. ಮುಚ್ಚಿ ಇಡೋಣ. ಇನ್ನು ಇದನ್ನು ನಾಳೆ ಇದೇ ರೀತಿಯಾಗಿ ಮಾಡುವಂಥದ್ದು. ಎಸ್ ಫ್ರೆಂಡ್ಸ್, ಇವಾಗ ಇದು 21 ದಿನ ಕಂಪ್ಲೀಟ್ ಆಯಿತು. ಇವಾಗ ನಾವು ಇದನ್ನು ಮುಚ್ಚಳ ತೆಗೆದು ನೋಡೋಣ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕೊಳ್ತಿದೆ ಅಂತ. ಇದನ್ನು ಇವಾಗ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಬೇಕು. ಪ್ರತಿದಿನ ನಾವು ಯಾವ ರೀತಿ ಮಿಕ್ಸ್ ಕೊಡ್ತಾ ಇದ್ವೋ ಅದೇ ರೀತಿಯಾಗಿ ಇದಕ್ಕೆ ಮಿಕ್ಸ್ ಕೊಡಬೇಕು. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಡ್ಡದೇ ಸ್ಪೂನ್ ಹಾಕ್ತಾಯಿದ್ದೀನಿ. ಇನ್ನು ಇದನ್ನು ಫಿಲ್ಟರ್ ಮಾಡ್ಕೊಳ್ಳೋಣ ಯಾವ ರೀತಿ ಅಂತ ತೋರಿಸ್ತೀನಿ. ಈ ಥರ ಒಂದು ಪ್ಲಾಸ್ಟಿಕ್ ಡಬ್ಬ ತೊಗೊಂಡಿದ್ದೀನಿ ನಾನು. ಇದಕ್ಕೊಂದು ಕ್ಲೀನ್ ಆಗಿರುವಂತಹ ಕಾಟನ್ ಬಟ್ಟೆನ ಈ ರೀತಿ ಹಾಕಬೇಕು. ಇದನ್ನ ಇವಾಗ ಒಂದು ದಾರದ ಸಹಾಯದಿಂದ ಇದನ್ನು ಕಟ್ಟಬೇಕು. ಸುತ್ತ ಒಂದು ದಾರದಿಂದ ಇದನ್ನು ಟೈಟಾಗಿ ಕಟ್ತಾ ಇದ್ದೀನಿ ನಾನು. ಇವಾಗ ಇದನ್ನು ಫಿಲ್ಟರ್ ಮಾಡ್ಕೊಳ್ಳೋಣ. ಎಸ್ ಫ್ರೆಂಡ್ಸ್, ಇದು ಇವಾಗ ಫಸ್ಟ್ ರೌಂಡ್ ಆಯಿತು ಫಿಲ್ಟರ್ ಮಾಡ್ಕೊಂಡಿದ್ದು. ನಾನಿವಾಗ ಇದನ್ನು ತೆಗಿತೀನಿ. ಇದು ನೀಟಾಗಿ ಇವಾಗ ಆಗಿದೆ. ಇದಕ್ಕೆ ನಾನು ಮತ್ತೆ ವೈನ್ನ
ಹಾಕೋತಾ ಇದ್ದೀನಿ. ಇದೇ ರೀತಿಯಾಗಿ ಎಲ್ಲವನ್ನು ಕೂಡ ನಾವು ಮಾಡ್ಕೊಳ್ಬೇಕು. ಇವಾಗ ಈ ಥರ ಒಂದು ಜ್ಯುವೆಲ್ರಿ ತಗೊಳ್ಳಿ. ಇದಕ್ಕೆ ಇವಾಗ ತುಂಬ್ಕೋತೀನಿ ನಾನು. ದಿನ ಹೋದಾಗೆ ವೈನ್ ಸ್ಟ್ರಾಂಗ್ ಆಗ್ತಾ ಬರುತ್ತೆ. ಬಾಟ್ಲು ಫುಲ್ಲು ತುಂಬಕ್ಕೆ ಹೋಗಬೇಡಿ. ಮತ್ತು ಮುಚ್ಚಳ ಕೂಡ ಟೈಟಾಗಿ ಇಡಬಾರ್ದು, ಸ್ವಲ್ಪ ಲೂಸಾಗಿ ಇಡಬೇಕು. ಯಾಕಂತ ಹೇಳಿದ್ರೆ ಆಲ್ಕೋಹಾಲ್ ದಿನಕ್ಕೆ ಇದರಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇಟ್ಟಷ್ಟು ದಿನ ಇದು ಸ್ಟ್ರಾಂಗ್ ಆಗ್ತಾ ಬರುತ್ತೆ. ನೀವು ಕ್ಯಾಪ್ ಏನಾದರೂ ಟೈಟ್ ಆಗಿಟ್ಟು ಒಂದೇ ಸಲಕ್ಕೆ ಮುಚ್ಚಳ ಏನಾದರೂ ಓಪನ್ ಮಾಡಿದ್ರೆ ಅಂತ ಹೇಳಿದ್ರೆ ಬಾಟ್ಲ್ ಒಡೆದೋಗೋ ಚಾನ್ಸಸ್ ಇರುತ್ತೆ. ನೋಡಿ, ನಾನಿಲ್ಲಿ ಫುಲ್ಲು ತುಂಬಿಲ್ಲ, ಸ್ವಲ್ಪ ಇದಕ್ಕೆ ಗ್ಯಾಪ್ ಇದೆ. ಇನ್ನೂ ಎಲ್ಲ ಬಾಟ್ಲಿಗೆ ನಾನು ಇವಾಗ ಇದಕ್ಕೆ ತುಂಬ್ಕೋತೀನಿ ಇದನ್ನು. ಎಸ್ ಫ್ರೆಂಡ್ಸ್, ನಮ್ಮದಿಲ್ಲಿ ಹೋಮ್ ಮೇಡ್ ವೈನ್ ರೆಡಿ ಆಯಿತು. ನಾನು ಗ್ಲಾಸ್ಗೆ ಹಾಕೋತಾ ಇದ್ದೀನಿ. ಇವಾಗ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಕಲರ್ ಕೂಡ ಡಾರ್ಕ್ ಆಗಿ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಹೆಲ್ದಿಯಾದಂತಹ ಹೋಮ್ ಮೇಡ್ ವೈನ್ ನೀವು ನೋಡ್ತಾ ಇರ್ಬೋದು. ಕಲರ್ ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ. ಖಂಡಿತವಾಗ್ಲೂ ನೀವು ಕೂಡ ಇದನ್ನು ಟ್ರೈ ಮಾಡ್ಬೋದು ಮನೆಯಲ್ಲಿ. ನೋಡಿದ್ರಲ್ವ ಫ್ರೆಂಡ್ಸ್, ನಾವು ಮನೆಯಲ್ಲೇ ವೈನ್ನ ಯಾವ ರೀತಿ ತಯಾರಿಸ್ಕೊಂಡ್ವಿ ಅಂತ. ಖಂಡಿತವಾಗ್ಲೂ ಇದನ್ನು ನೀವು ಕೂಡ ಟ್ರೈ ಮಾಡ್ಬೋದು. ನಾನು ಯಾವ ರೀತಿ ಮಾಡಿದೆ ಅದೇ ರೀತಿಯಾಗಿ ನೀವು ಮಾಡ್ಬೋದು. ನೀವು ಅನ್ಕೋತಾ ಇರ್ಬೋದು 8 kg ದ್ರಾಕ್ಷಿಗೆ 6 kg ಸಕ್ಕರೆ ಹಾಕಿದ್ದಾರೆ, ಇದು ಜಾಸ್ತಿ ಆಗಲ್ವಾ ಅಂತ. ಖಂಡಿತವಾಗ್ಲೂ ಇಲ್ಲ. ಇದು ದಿನ ಹೋದ ಹಾಗೆ ದ್ರಾಕ್ಷಿ ತುಂಬಾ ಹುಳಿ ಆಗ್ತಾ ಹೋಗುತ್ತೆ. ಅದು ಒಂದೇ ಥರ ಬ್ಯಾಲೆನ್ಸ್ ಆಗುತ್ತೆ ಶುಗರ್. ನಾನಿವತ್ತು ಮಾಡಿದ ವೈನ್ ಕೂಡ ಅಷ್ಟೇ, ಸ್ವೀಟ್ ಕೂಡ ಮೀಡಿಯಮ್ ಆಗಿದೆ, ಕರೆಕ್ಟಾಗಿ ಬಂದಿದೆ, ಏನೂ ಶುಗರ್ ಜಾಸ್ತಿ ಆಗಲ್ಲ. ಇನ್ನು ನಾವು ಹೊರಗಡೆಯಿಂದ ವೈನ್ಗಳನ್ನು ತರೋದಕ್ಕಿಂತ ನಾವು ಮನೆಯಲ್ಲೇ ನಾವು ಫ್ರೆಶ್ ಆಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಾವು ಮುಖಕ್ಕೆ ಕೂಡ ಅಪ್ಲೈ ಮಾಡ್ಕೊಳ್ಳುವಾಗ ಹೊರಗಡೆಯಿಂದ ತರೋದಕ್ಕಿಂತ ತುಂಬಾ ಕಾಸ್ಟ್ಲಿ ವೈನ್ಗಳು ಇರ್ತದೆ. ನಾವು ಮನೆಯಲ್ಲೇ ನಾವು ಮಾಡಿಕೊಂಡ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ನಾವು ಯಾವ ರೀತಿ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು. ಇವತ್ತಿನ ನನ್ನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಆದಷ್ಟು ನನ್ನ ವಿಡಿಯೋಗಳನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತಿನ ನನ್ನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ಹೊಸ ರೀತಿಯ ವಿಡಿಯೋಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.